ದುಬೈಯ ಧ್ವನಿ ಪ್ರತಿಷ್ಠಾನದ 35ನೇ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭವು ಮತ್ತು ನಾಟಕ ಪ್ರದರ್ಶನ ಏಪ್ರಿಲ್ 23ರ ಶನಿವಾರ ಸಂಜೆ 4 ಗಂಟೆಗೆ ನಗರದ ಪುರಭವನದಲ್ಲಿ ನಡೆಯಲಿದೆ ಎಂದು ಸಾಹಿತಿ ಪ್ರೊಫೆಸರ್ ನಾ ದಾಮೋದರ್ ಶೆಟ್ಟಿ ಹೇಳಿದರು। ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಸಚಿವ ವಿ ಸುನೀಲ್ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ। ವಿಧಾನಸಭೆಯ ವಿಪಕ್ಷ ಉಪನಾಯಕರಾದ ಯುಟಿ ಖಾದರ್ ಅವರು ಧ್ವನಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ। ಈ ವೇಳೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ। ಈ ವೇಳೆ ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ। ಈ ಬಾರಿಯ ಧ್ವನಿ ಶ್ರೀರಂಗ ಅಂತಾರಾಷ್ಟ್ರೀಯ ರಂಗ ಪ್ರಶಸ್ತಿಯನ್ನು ಮಾಜಿ ಅಧ್ಯಕ್ಷರು ಹಿರಿಯ ರಂಗಕರ್ಮಿ ಡಾಕ್ಟರ್ ಬಿ ರಾಜಾರಾಮ್ ಅವರಿಗೆ ಪ್ರದಾನ ಮಾಡಲಾಗುವುದು। ಅದೇ ರೀತಿಯಲ್ಲಿ ಧ್ವನಿ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಸಾಹಿತಿ ಮತ್ತು ವಿಮರ್ಶಕ ಅಬುಧಾಬಿಯ ಮನೋಹರ್ ತೋನ್ಸಿ ಅವರಿಗೆ ಪ್ರದಾನ ಮಾಡಲಾಗುವುದು। ಇನ್ನು ದಶಕದ ಅತ್ಯಂತ ಜನಪ್ರಿಯ ನಾಟಕ ಆಗಿರುವ ಮುಖ್ಯಮಂತ್ರಿ ಪ್ರದರ್ಶನ ಕಾಣಲಿದೆ ಎಂದು ಅವರು ಹೇಳಿದರು। ಕರಾವಳಿಯಿಂದ ಅಥವಾ ಕರ್ನಾಟಕದಿಂದ ಅನೇಕ ಹಿರಿಯ ರಂಗಕರ್ಮಿಗಳನ್ನು ಗುರುತಿಸಿ ಅವರ ಜೀವಮಾನ ಸಾಧನೆಯನ್ನು ಗುರುತಿಸಿಕೊಂಡು ಅವರನ್ನ ದುಬೈಗೆ ಆಹ್ವಾನಿಸಿ ಅಲ್ಲಿ ಇರಿಸಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಬಂದರು। 13 ಪ್ರಶಸ್ತಿಗಳನ್ನು ಇದುವರೆಗೆ ಅವರು ದುಬೈಯಲ್ಲಿ ಕೊಟ್ಟಿದ್ದಾರೆ। ಈಗ 14ನೇ ಪ್ರಶಸ್ತಿಗೆ ಹೊತ್ತಿಗೆ ಅವರು ಸ್ವಲ್ಪ ಸ್ಥಳಾಂತರ ಮಾಡಿಕೊಂಡ್ರು। ಅವರು ತನ್ನ ಮೂಲ ಬೇರೆ ಇರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಬರೋದಕ್ಕೆ ತೀರ್ಮಾನ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಒಂದು ಕಾಯಕವನ್ನು ರಂಗಭೂಮಿಯ ಕಾಯಕವನ್ನು ಮುಂದುವರಿಸಬೇಕು ಎನ್ನುವುದಾಗಿ ಆಲೋಚನೆ ಮಾಡಿಕೊಂಡು ರಂಗಭೂಮಿ ಹಾಗೂ ಸಾಹಿತ್ಯ ಚಟುವಟಿಕೆ ಎಲ್ಲವೂ ಸೇರಿದ ಹಾಗೆ ಮಂಗಳೂರಲ್ಲಿ ಅದರ ಕೆಲಸವನ್ನು ಮಾಡೋಣ ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವರು ಧ್ವನಿ ಪ್ರತಿಷ್ಠಾನದ ಕಾಯಕವನ್ನು ಮಂಗಳೂರಿಗೆ ತಂದರು। ಈ ಸಂಸ್ಥೆಗೆ ಒಟ್ಟು 35 ವರ್ಷ ಪ್ರಾಯ ಆಗಿದೆ। ಇಷ್ಟು ಪ್ರಾಯದ ಒಂದು ಸೆಲೆಬ್ರೇಷನ್ ಮಾಡಬೇಕು ಎನ್ನುವುದಾಗಿ ಪ್ರಕಾಶ್ ಪಯ್ಯರು ಮತ್ತು ಅವರ ಗೆಳೆಯರೆಲ್ಲ ಸೇರಿಕೊಂಡು ಆಲೋಚನೆ ಮಾಡಿದರು। ಅದರ ಜೊತೆಗೇನೆ ಈ ಸೆಲೆಬ್ರೇಷನ್ ಅಂತ ದೊಡ್ಡ ಪ್ರಮಾಣದಲ್ಲಿ ಆದರೆ ನಾಳೆ ಧ್ವನಿ ಪ್ರತಿಷ್ಠಾನ ಮಂಗಳೂರಲ್ಲಿ ಶಾಶ್ವತವಾಗಿ ನೆಲೆಸುವುದಕ್ಕೆ ಇರತಕ್ಕಂಥ ಒಂದು ಅಡಿಪಾಯ ಕೂಡ ಇದು ಆಗ್ತದೆ ಎನ್ನುವುದಾಗಿ ಭಾವಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ। ಆ ಕಾರಣಕ್ಕಾಗಿಯೇ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡು ಧ್ವನಿ ಪ್ರತಿಷ್ಠಾನ ಇಲ್ಲಿವರೆಗೆ ನಡೆದುಕೊಂಡು ಬಂದಂಥ ದಾರಿಯ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿಯ ಕರಾವಳಿ ಜನರಿಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ಸಾದರಪಡಿಸುವುದಕ್ಕೆ ಬೇಕಾಗಿ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ। ಅದಾದ ಮೇಲೆ ಆಗುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ನಾಟಕ। ಮುಖ್ಯಮಂತ್ರಿ ಚಂದ್ರು ಅಭಿನಯಿಸಿದ ಮತ್ತು ಬಿ ರಾಜಾರಾಮ್ ಎನ್ನುವವರು ನಿರ್ದೇಶನ ಮಾಡಿದ ಮುಖ್ಯಮಂತ್ರಿ ಎನ್ನುವಂತಹ ನಾಟಕವನ್ನು ಅಭಿನಯಿಸುವಂಥ ವೇದಿಕೆ ಏರಿಸುವಂಥ ಒಂದು ಕೆಲಸ। ಮುಖ್ಯಮಂತ್ರಿ ಚಂದ್ರು ಈ ನಾಟಕದ ಮೂಲಕವೇ ಮುಖ್ಯಮಂತ್ರಿ ಆದದ್ದು। ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವರು ಮಾಡ್ತಾ ಬಂದಂಥದ್ದು ಕಳೆದ 13 ವರ್ಷಗಳಿಂದ ಪ್ರಶಸ್ತಿಯನ್ನು ಕೊಡ್ತಾ ಬಂದ್ರಲ್ಲ ದುಬೈಯಲ್ಲಿ, ಅದೇ ಪ್ರಶಸ್ತಿಯ 14ನೇ ಎಡಿಷನ್ ಅದು ಇಲ್ಲಿ ಆಗ್ತಾ ಇದೆ। ಈ ಮುಖ್ಯಮಂತ್ರಿ ನಾಟಕವನ್ನು ನಿರ್ದೇಶನ ಮಾಡಿದ ಬಹಳ ಎಳೆ ವಯಸ್ಸಿನಲ್ಲಿ ನಿರ್ದೇಶನ ಮಾಡಿದಂತಹ ಬಿ ರಾಜಾರಾಮ್ ಅವರಿಗೆ ಈಗ 40 ವರ್ಷ ಹೆಚ್ಚಾಗಿದೆ। ಹಾಗೆ ಅವರನ್ನು ಗುರುತಿಸಿ ಅವರ ಜೀವಮಾನ ಸಾಧನೆಯನ್ನು ಗಮನಿಸಿ ಧ್ವನಿ ಪ್ರತಿಷ್ಠಾನ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದೆ। ಆ ಪ್ರಶಸ್ತಿ 14ನೇ ಪ್ರಶಸ್ತಿ ಅದು ಇಲ್ಲಿ ನಡೀತಾ ಇದೆ। ಸುದ್ದಿಗೋಷ್ಠಿಯಲ್ಲಿ ಧ್ವನಿ ಪ್ರತಿಷ್ಠಾನದ ಅಧ್ಯಕ್ಷ ಪ್ರಕಾಶ್ ರಾವ್ ಪಯ್ಯಾರ್, ಗೌರವ ಕಾರ್ಯದರ್ಶಿ ಜಯಂತ್ ಶೆಟ್ಟಿ, ಮಂಗಳೂರು ಘಟಕದ ಕಾರ್ಯದರ್ಶಿ ಅವನೀಶ್ ಭಟ್, ನಟ ಮೈಮ್ ರಾಮದಾಸ್ ಉಪಸ್ಥಿತರಿದ್ದರು।